SSP ಸ್ಕಾಲರ್‌ಶಿಪ್ ಅನ್ನು ಅಪ್ಲೈ ಮಾಡುವಂತ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್‌ಗಳು ನಿಮ್ಮ ಒಂದು ಮೊಬೈಲ್ ನಂಬರ್‌ನ ಕಳ್ಕೊಂಡಿರ್ತೀರಾ. ಬಟ್ ಮೊಬೈಲ್ ನಂಬರ್ ಕಳ್ಕೊಂಡ್ರು ಕೂಡ ನೀವು ಅಪ್ಡೇಟ್ ಅನ್ನ ಮಾಡಬಹುದು. ನಿಮ್ಮ ಹತ್ರ ಪಾಸ್ವರ್ಡ್ ಏನಾದ್ರೂ ನಿಮಗೆ ನೆನಪಿದ್ರೆ ನೀವು ಲಾಗಿನ್ ಮಾಡಿಕೊಂಡು 3 ಡಾಟ್ ಆಪ್ಷನ್ ಕ್ಲಿಕ್ ಮಾಡಿ, ಪ್ರೊಫೈಲ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅಪ್ಡೇಟ್ ಮೊಬೈಲ್ ನಂಬರ್ ಅಂತ ಇರುತ್ತೆ. ಇಲ್ಲಿ ನಿಮ್ಮ ಒಂದು ನ್ಯೂ ಮೊಬೈಲ್ ನಂಬರ್ ಹಾಕಿ ಒಂದು OTP ಬರುತ್ತೆ, OTP ಹಾಕಿ ನಿಮ್ಮ ಒಂದು ಮೊಬೈಲ್ ನಂಬರ್ ಅಪ್ಡೇಟ್ ಆಗುತ್ತೆ, ನಿಮ್ಮ ನ್ಯೂ ಮೊಬೈಲ್ ನಂಬರ್. ಬಟ್ ನೀವೇನಾದ್ರೂ ಪಾಸ್ವರ್ಡ್ ಅನ್ನ ಏನಾದ್ರೂ ಮರ್ತು ಹೋಗಿದ್ರೆ ನೀವು ಹೆಲ್ಪ್ ಲೈನ್ಗೆ ಕಾಲ್ ಮಾಡಿಬಿಟ್ಟು ಇದನ್ನ ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ಅವ್ರು ಏನಾದ್ರೂ ಆಗಿಲ್ಲ ಅಂದ್ರೆ ನಿಮ್ಮ ಒಂದು ಕ್ಯಾಸ್ಟ್ ರಿಲೇಟೆಡ್ ಡಿಪಾರ್ಟ್ಮೆಂಟ್ ಯಾವ್ದಿರುತ್ತೆ ಅವ್ರಿಗೆ ನೀವು ಕಾಲ್ ಮಾಡಿ ಕೇಳಬೇಕಾಗುತ್ತೆ. ಇಲ್ಲಾಂದ್ರೆ ನಿಮ್ಮ ಊರಲ್ಲಿ ಇರುವಂತ ನಿಯರ್ ಬೈ ತಾಲೂಕ್ ಆಫೀಸಲ್ಲಿ ಹೋಗಿ ನೀವು ಕೂಡ ಅಪ್ಡೇಟ್ ಅನ್ನ ಮಾಡಿಸ್ಬೋದು. ಈ ತರ ನಿಮ್ಗೆ ವೇ ಇದೆ. ನಿಮ್ಮ ಮೊಬೈಲ್ ನಂಬರ್ನ ನೀವು ಏನಾದ್ರೂ ಕಳ್ಕೊಂಡ್ರೆ ಅದನ್ನ ಅಪ್ಡೇಟ್ ಮಾಡಿಸೋಕೆ, ಅದನ್ನ ಬಿಟ್ಟು ನೀವು ಮತ್ತೆ ನಿಮ್ಮ ಒಂದು SSP ID ನ ಕ್ರಿಯೇಟ್ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ಇದರಿಂದ ನಿಮ್ಗೆ ಸ್ಕಾಲರ್ಶಿಪ್ ಬರೋದು ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.